ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ತುರ್ತು ಅಭಿವೃದ್ಧಿ ಕಾಮಗಾರಿಗಳ ಕುರಿತಂತೆ ವಿಶೇಷ ಸರ್ವ ಸದಸ್ಯರ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಆದರೆ ಈ ಸಭೆಯಲ್ಲಿ ಆ ವಿಚಾರಗಳು ಚರ್ಚೆಯಾಗುವ ಬದಲು 3 ಗಂಟೆಗಳ ಕಾಲ ಕೋವಿಡ್ ಕುರಿತಂತೆ ಚರ್ಚೆ ನಡೆಯಿತು. ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಹೆಸರಿನಲ್ಲಿ ಹಣವನ್ನು ದೋಚಲಾಗ್ತಾ ಇದೆ ಎನ್ನುವಂತಹ ಸದಸ್ಯರ ಆರೋಪದ ಜೊತೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯ ಕುರಿತಂತೆ ಇರುವಂತಹ ಗೊಂದಲಗಳನ್ನು ನಿವಾರಿಸಬೇಕು ಎನ್ನುವಂತಹ ಆಗ್ರಹ ಕೂಡ ಕೇಳಿಬಂತು. ಹಾಗಿದ್ರೆ ಒಟ್ಟು 3 ಗಂಟೆಗಳ ಕಾಲ ಸಭೆಯಲ್ಲಿ ಏನೇನಾಯಿತು ರಿಪೋರ್ಟ್ ಬರ್ತಾ ಇದೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ತುರ್ತು ಅಭಿವೃದ್ಧಿ ಕಾಮಗಾರಿಗಳ ಸಭೆ ನಡೆಯಿತು. ಇನ್ನು ಸಭೆಯಲ್ಲಿ ಶಾಸಕರು, ಹಿರಿಯ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು ಭಾಗವಹಿಸಿ ಕೋವಿಡ್ ನಿಯಂತ್ರಣ ಕೈಗೊಂಡಿರುವ ಕ್ರಮಗಳು, ಮುಂದೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಚರ್ಚಿಸಿದರು. ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಹೆಸರಿನಲ್ಲಿ ಹಣ ದೋಚಲಾಗ್ತಾ ಇದೆ ಎಂಬ ಸದಸ್ಯರ ಆರೋಪದ ಜೊತೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯ ಕುರಿತಂತೆ ಇರುವ ಗೊಂದಲವನ್ನು ನಿವಾರಿಸಬೇಕು ಎಂಬ ಆಗ್ರಹ ಸಭೆಯ ಆರಂಭದಲ್ಲೇ ವ್ಯಕ್ತವಾಯಿತು. ಕೋವಿಡ್ ಚಿಕಿತ್ಸೆ ಲಭ್ಯವಿರುವ ಆಸ್ಪತ್ರೆಗಳು ಹಾಗೂ ಅಲ್ಲಿರುವ ಹಾಸಿಗೆ ವ್ಯವಸ್ಥೆ, ಸಂಪರ್ಕ ಸಂಖ್ಯೆ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಒಳಗೊಂಡ ವೆಬ್ಸೈಟ್ ಪ್ರಕಟಿಸಬೇಕು ಅಂತ ಶಾಸಕ ಯುಟಿ ಖಾದರ್ ಸಲಹೆ ನೀಡಿದರು. ಇನ್ನು 3 ತಿಂಗಳಲ್ಲಿ ನೀವು ಬರೆದಿಟ್ಕೊಂಡು 18ರಿಂದ 20,000 ತನಕ ಹೋಗುವಂತ ಪರಿಸ್ಥಿತಿ ನಾವು ಬರ್ತೇವೆ. ಇಲ್ಲಿಗೆ ಇದು ಮುಗಿಯುವಂತ ಪರಿಸ್ಥಿತಿ. ಅದಕ್ಕೆ ನಾವು ಈಗಲೇ ನಮ್ಮ ಜಿಲ್ಲಾಡಳಿತ ಮತ್ತು ನಾವು ಜನಸಾಮಾನ್ಯರು, ಸಂಘ ಸಂಸ್ಥೆಯವರು ಇದಕ್ಕೆ ನಾವು ಹೇಗೆ ತಯಾರಾಗಬೇಕಂತೇಳಿ ನಾವು ಇವತ್ತು ಆಲೋಚನೆ ಮಾಡಬೇಕು. ಇವತ್ತು ನಾವು ಬೇರೆ 2 ತಿಂಗಳ ಕಳೆದ ನಂತರ ದುಡ್ಡು ಕೊಟ್ಟು ಹೇಳಿದ್ರು ಕೂಡ ನಮಗೆ ಖಾಸಗಿ ಬೆಡ್ ಸಿಗುವುದಿಲ್ಲ. ಈ ಸಂದರ್ಭ ನಾವು ಹೇಗೆ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋಗುವುದಂತೇಳಿ ಕೂಡ ನಾವು ಇವತ್ತು ಆಲೋಚನೆ ಮಾಡುವ ಪರಿಸ್ಥಿತಿ. ಖಾಸಗಿ ಆಸ್ಪತ್ರೆಯಲ್ಲಿ ನೇಮಕ ಮಾಡಲಾಗಿರುವ ಆರೋಗ್ಯ ಮಿತ್ರರು ಕರೆಗೆ ಸ್ವೀಕರಿಸ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ ಎಂಬ ಸದಸ್ಯರ ದೂರಿಗೆ ಪ್ರತಿಕ್ರಿಯಿಸಿದ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಸರ್ಕಾರದಿಂದ ನಿಯೋಜಿಸಲ್ಪಟ್ಟ ಅಧಿಕಾರಿಗಳು ಕರೆಯನ್ನ ಕಡ್ಡಾಯವಾಗಿ ಸ್ವೀಕರಿಸಿ ಸ್ಪಂದಿಸಬೇಕು. ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ನಿಯೋಜಿಸಲಾಗಿರುವ ಆರೋಗ್ಯ ಮಿತ್ರರ ಸಂಪರ್ಕ ಸಂಖ್ಯೆಯನ್ನ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಪ್ರಕಟಿಸಬೇಕು ಅಂತ ಆರೋಗ್ಯಾಧಿಕಾರಿಗೆ ಸೂಚಿಸಿದರು. ಈಗ ಪ್ರವೇಶದ ದ್ವಾರದ ಮತ್ತು ಎದುರುಗಡೆಗೆ ಆರೋಗ್ಯ ಮಿತ್ರ ಅಂತೇಳಿ ಬೋರ್ಡ್ ಆಗ್ತದೆ. ಅವನ ನಂಬರ್ ಕೂಡ ಅಲ್ಲಿರುತ್ತೆ ಮತ್ತು ಅವನು ಆರೋಗ್ಯ ಮಿತ್ರರು ಸರ್ಕಾರದ ಪ್ರತಿನಿಧಿಯಾಗಿ ಖಾಸಗಿ ಆಸ್ಪತ್ರೆ ಇರುವಂತಹ ರೋಗಿಗಳಿಗೆ ಸರ್ಕಾರದ ಸವಲತ್ತನ್ನು ಕೊಡಲಿಕ್ಕೆ ಇರೋದು. ಅವನ ಎಲ್ಲಾ ನಂಬರನ್ನ ಅಧಿಕೃತವಾಗಿ ನಾಳೆ ಪ್ರಕಟ ಮಾಡಿ ಎಲ್ಲಾ ಖಾಸಗಿ ಆಸ್ಪತ್ರೆ. ಕೊರೋನಾ ಸೋಂಕಿತರು ಮೃತಪಟ್ಟಾಗ ಎದುರಾಗ್ತಾ ಇರುವ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಅಂತ್ಯ ಸಂಸ್ಕಾರಕ್ಕೆ ಮುಂದಾಗುವ ಮೃತರ ಮನೆಯವರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿ ಅವಕಾಶ ನೀಡಿದರೆ ಉತ್ತಮ ಅಂತ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅಭಿಪ್ರಾಯಪಟ್ಟರು. ಈ ಸಂದರ್ಭ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಸಿಂಧು ಬಿರುಪೇಶ್ ಅವರು ಈಗಾಗಲೇ ಈ ಕಾರ್ಯ ಮಾಡಲಾಗ್ತಾ ಇದೆ. ಡಿ ಗ್ರೂಪ್ ನೌಕರರು ಅಂತ್ಯ ಸಂಸ್ಕಾರದ ವೇಳೆ ಮೃತರ ಮನೆಯವರ ಜೊತೆಗಿರ್ತಾರೆ ಅಂತ ಹೇಳಿದ್ರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೌಡು, ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಮತಾ, ರವೀಂದ್ರ ಕಂಬಳಿ, ಧನಲಕ್ಷ್ಮಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೆಲ್ವಮಣಿ, ಶಾಸಕರಾದ ಸಂಜೀವ ಮಠಂದೂರು, ಹರೀಶ್ ಪೂಂಜಾ, ಉಮನಾಥ್ ಖೋಟ್ಯಾನ್, ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.